ಕುಡ್ಲದ ಕುಡ್ತೇರಿ ಶ್ರೀ ಮಹಾಮಾಯ ದೇವಸ್ಥಾನದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ತನ್ನ ಶತಮಾನೋತ್ಸವನು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇನ್ನದ ಸಹಯೋಗಡು ಪ್ರತಿ ಐತಾರ ತಾಳಮದ್ದಲೆ ಸಂಸ್ಮರಣೆ ಸಮ್ಮಾನ ಕಾರ್ಯಕ್ರಮ ನಡಪುಂಡು. ಇನ್ನತ 10ನೇ ಸರಣಿ ಕಾರ್ಯಕ್ರಮ ಸಂಘದ ಹಿರಿಯ ಕಲಾವಿದೆ ಯಕ್ಷಗುರು ವೇಷಧಾರಿ ಅರ್ಥಧಾರಿ ರವಿ ಅಲೆವೂರಾಯರನ್ನು ಮಾನಾದಿಗೆ ಮಲ್ತೆರು. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ CS ಭಂಡಾರಿಯವರು ಫಲಪುಷ್ಪಗಳನ್ನು ನೀಡ್ತಾ ಇದ್ದಾರೆ. ಶ್ರೀನಾಥ್ ಪ್ರಭು ಅವರು ಸಮ್ಮಾನ ಪತ್ರವನ್ನು ನೀಡ್ತಾ ಇದ್ದಾರೆ. ತನ್ನ ಶತಮಾನೋತ್ಸವನು ವಾರದ ತಾಳಮದ್ದಲೆ ಕೂಟದ ಸರಣಿ ಕಾರ್ಯಕ್ರಮವಾದ ಇಡೀ ವರ್ಷ ಆಚರಿಸಾವನ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಇನ್ನಿತ ಒಟ್ಟೊಟ್ಟಿಗೆ ಪ್ರತಿ ವಾರ ಹಿರಿಯ ಕಲಾವಿದರಿಗೆ ಮಾನಾದಿಗೆ ಅಗಲ್ದು ಪೋಯಿನ ಕಲಾವಿದರಿನ ಸಂಸ್ಮರಣೆ ಸರಣಿ ಕಾರ್ಯಕ್ರಮವಾದ ನಡಪುಂಡು. ಹಿರಿಯ ಯಕ್ಷಗಾನ ಕಲಾವಿದೆ GK ಭಟ್ ಸೇರಾಚೆ ರವಿ ಅಲೆವೂರಾಯರನ ಬಗೆಟ್ ತೆರಿಪಾದ ಅಭಿನಂದನೆದ ಪಾತ್ರ ಪಂಡೇರು. ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಯಕ್ಷಗಾನದ ಸಂಘಟಕ ಪರಿಚಾರಕ ಅದು ಮುಖ್ಯ. ಯಕ್ಷಗಾನದಂಥ ಒಂದು ಕಲೆ ಬೆಳಿಬೇಕಾದರೆ ಒಳ್ಳೆಯ ಸಂಘಟಕರು ಬೇಕು. ಆ ಯಕ್ಷಗಾನದಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತೊಡಗಿಸಿಕೊಳ್ಳುವಂಥ ಪರಿಚಾರಕರು ಬೇಕು. ಅಂಥ ಒಂದು ವಿರಳ ವ್ಯಕ್ತಿತ್ವ ಪ್ರಾಯಶಃ ಕೀರ್ತಿಶೇಷ ಲಕ್ಷ್ಮೀನಾರಾಯಣ ಅಲೆಯರಾಗಿದ್ದರು. ಹಾಗೆ ತಂದೆಯಿಂದ ಬಂದಂಥ ಆ ಕಲೆಯನ್ನು ಅವರು ಆರಾಧಿಸಿಕೊಂಡು ಬಂದರು. ಯಕ್ಷಗಾನ ಹೇಳಿ ಕೇಳಿ ಆರಾಧನಾ ಕಲೆ, ಅಲೆಯರಾಯರು ಅಪ್ಪಟ ಪ್ರೀತಿಸಿ ಆರಾಧಿಸಿಕೊಂಡು ಬಂದಂಥ ಕಲೆ ಯಕ್ಷಗಾನ. ಆದ್ದರಿಂದ ಆ ಕಲಾಮಾತೆ ಪೂರ್ಣ ಅನುಗ್ರಹ ಅವರಿಗೆ ಒದಗಿ ಬಂದಿದೆ. ಅನೇಕ ಅವರ ಶ್ರೀವೇಷಗಳನ್ನು ಭಾಳ ನೀವೆಲ್ಲ ನೋಡಿದ್ದೀರಿ. ಹೆಸರಿಸುವುದಾದರೆ ಶ್ರೀದೇವಿಯ ಪಾತ್ರ, ಅದು ಅವರಿಗೆ ಸಾಕಷ್ಟು ಹೆಸರು ತಂದುಕೊಂಡ ಪಾತ್ರ. ನಾನು ಅತ್ಯಂತ ಮೆಚ್ಚಿದವರ ಒಂದು ಪಾತ್ರಗಳಲ್ಲಿ ಒಂದು ದಾಕ್ಷಾಯಿಣಿಯ ಪಾತ್ರ. ದಕ್ಷಾಧ್ವರದ ದಾಕ್ಷಾಯಿಣಿಯ ಪಾತ್ರ ಅದು ಚಾಲೆಂಜಿಂಗ್ ರೋಲ್. ಅದಷ್ಟು ಸುಲಭ ಅಲ್ಲ. ಕೋಳಿಯೂರು ರಾಮಚಂದ್ರಾಯರಂಥವರು ಅಲ್ಲಿ ತಮ್ಮ ಛಾಪನ್ನು ಸ್ಥಾಪಿಸಿದ್ದಾರೆ ದಾಕ್ಷಾಯಿಣಿಯ ಪಾತ್ರದಲ್ಲಿ. ಸುಲಭದಲ್ಲಿ ದಾಕ್ಷಾಯಿಣಿ ಮಾಡಿ ಯಾರಿಗೋದು ದಕ್ಕಿಸಿಕೊಡಲಿಕ್ಕೆ ಅಥವಾ ಹೆಸರು ಬರಲಿಕ್ಕೆ ಆಗುವುದಿಲ್ಲ. ಅವರ ಒಂದೆರಡು ದಾಕ್ಷಾಯಿಣಿಯ ಪಾತ್ರ ನೋಡಿದ್ದೇನೆ. ಪ್ರಾಯಶಃ ಹವ್ಯಾಸಿ ಯಕ್ಷಗಾನ ಕಲಾವಿದರಲ್ಲಿ ನನಗೆ ರವಿಯವರ ದಾಕ್ಷಾಯಿಣಿಯಷ್ಟು ಬೇರೆ ಯಾವುದು ನನಗೆ ಮೆಚ್ಚುಗೆ ಆಗಲಿಲ್ಲ, ತೃಪ್ತಿ ಕೊಡಲಿಲ್ಲ. ಯಾವುದೇ ಅದು ಒಂದು ಸ್ತ್ರೀ ಪಾತ್ರ ಇರಬಹುದು, ಅದಕ್ಕೆ ಅವರು ಸಮರ್ಥವಾಗಿ ನ್ಯಾಯ ಒದಗಿಸಿ ಕೊಡಬಲ್ಲರು. ಅಂದರೆ ಆ ರೇಂಜ್ ಹೇಳೋದು ನಾನು. ದಾಕ್ಷಾಯಿಣಿ ಅಥವಾ ಚಂದ್ರಮತಿ ಬೇರೆ, ಮೇನಕೆ ಮಾಯಾ ಶೂರ್ಪನಖಿ ಬೇರೆ. ಅದು ತೀರಾ ಶೃಂಗಾರದ ಪಾತ್ರಗಳು. ಎರಡಲ್ಲಿಯೂ ಸೈ ಎನ್ನಿಸಿಕೊಂಡವರು ಅಲೆಯೂರಾಯರು. ಇದು ಒಬ್ಬ ಕಲಾವಿದನ ಪ್ರತಿಭೆ, ಕಲಾವಿದನ ಸಾಮರ್ಥ್ಯ. ಶ್ರೀ ವಾಗೀಶ್ವರಿ ಯಕ್ಷಗಾನ ಸಂಘದ ಬೊಕ್ಕ ಶತಮಾನೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸಂಜಯ್ ಕುಮಾರ್ ರಾವ್ ಕೀರ್ತಿಶೇಷ ಲಕ್ಷ್ಮೀನಾರಾಯಣ್ ಅಲೆವೂರಾಯರನ ಸಂಸ್ಮರಣಾ ಪಾತ್ರ ಪಂಡೇರು. ಕೀರ್ತಿಶೇಷರಾದಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಅಲೆವೂರಾಯ ಅವರು ಯಕ್ಷಗಾನದಲ್ಲಿ ಒಬ್ಬ ಪ್ರಸಿದ್ಧವಾದಂತಹ ಅರ್ಥಧಾರಿಯಾಗಿದ್ದವರು, ಅದೇ ರೀತಿ ವೇಷಧಾರಿಯಾಗಿದ್ದವರು. ನಮ್ಮ ಸಂಘ 1983ರಲ್ಲಿ ನಾವು ಸೇರಿಕೊಂಡಾಗ, ನಾನು ಮತ್ತು ನವನೀಶ್ ಶೆಟ್ಟರು, ಪರಮೇಶ್ PV ಇವರೆಲ್ಲ ಸೇರಿಕೊಂಡಾಗ ನಮ್ಮ ಯಕ್ಷಗಾನ ಸಂಘದ ಬಗ್ಗೆ ಅತೀವವಾದಂತಹ ಆಸಕ್ತಿಯನ್ನು ಹೊಂದಿದಂತಹ ಲಕ್ಷ್ಮೀನಾರಾಯಣ ಅಲೆವೂರಾಯರವರು ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಸದಾಕಾಲ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದವರು. ನವರೈತರ ಯಾವುದೇ ಸಂದೇಹಗಳಿಗೆ ಅವರು ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ನೀಡಿ ಯಕ್ಷಗಾನ ಕ್ಷೇತ್ರದಲ್ಲಿ ನವನೀತರು ಹಾಗೂ ನಮ್ಮಂತಹ ಯುವಕರು ಮೇಲೆ ಬರುವುದಕ್ಕೆ ಸದಾಕಾಲ ಅವರು ಅವಿರತವಾಗಿ ಶ್ರಮಿಸಿದವರು. ಯಕ್ಷಗಾನ ಕಲಾ ಸೇವೆದೊಟ್ಟಿಗೆ ಕರಿ 22 ವರ್ಷದ ಸರಾಯು ಯಕ್ಷ ಬಾಲ ಕಲಾ ವೃಂದದ ಮೂಲಕ ಜೋಕ್ಲೆಗ್ ಯಕ್ಷಗಾನ ಕಲ್ಪೊಂದುಲ್ಲೆ. ಯಕ್ಷಗಾನದ ಜೋಗ್ಲು ದುಂಬರಡು ಪನ್ಪಿನ ಉದ್ದೇಶದ ಮಲ್ತಿನ ಈ ಕಲಾ ಸೇವೆಗ್ ಯಕ್ಷಗಾನ ತಂಡ ಒಂಜೆಗ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಲ ತಿಗದನ ಪಂಡತೆರಿಪಾಯಿನ ಮಾನಾದಿಗೆ ಪಡೆಯೊಂದು ಪಾತೆರ್ನ ರವಿ ಅಲೆವೂರಾಯ ತಂಕ್ ತೋಜಾಯಿನ ಅಭಿಮಾನ ಪ್ರೀತಿಗ್ ಸೊಲ್ಮೆ ತಂದಾಯಿರು.
ದೇವರವ್ರಿಗೊಂದು ವಿಶೇಷ ಶಕ್ತಿಯನ್ನು ಕೊಟ್ಟಿದ್ದಾರೆ. ಏನೇ ಹೇಳಿ ಅದನ್ನು ಕೂಡಲೇ ಗ್ರಾಸ್ಪ್ ಮಾಡಿಕೊಳ್ಳುವಂಥ, ಲೆಕ್ಕಾಚಾರ ಇಟ್ಕೊಂಡು ಕುಣಿಯುವಂಥ ಒಂದು ವ್ಯವಸ್ಥೆ ಅವರು ಭಾಳ ಸುಂದರವಾಗಿ ಅಭ್ಯಾಸ ಮಾಡಿದರು. ಹಾಗಾಗಿ ಅಂಧ ಮಕ್ಕಳಿಗೆ ಯಕ್ಷಗಾನ ಕಲಿಸಿದ್ದೇನೆ. ಹಾಗೆ ಇಲ್ಲಿ ಚೇತನ ಸ್ಕೂಲ್ ಅಂತ ಇಲ್ಲಿದೆ, ಸ್ವಲ್ಪ ಸ್ವಲ್ಪ ಭಿನ್ನವಾಗಿರುವ ಮಕ್ಕಳು. ಇವತ್ತು ಈ ಹೊತ್ತಿಗೆ ಅವರು ಏನು ಮಾಡ್ತಾರೆ ಅಂತ ನಾಳೆಗೆ ನಾವು ನಿರ್ಣಯ ಹಿಡಿಲಿಕ್ಕೆ ಬರೋದಿಲ್ಲ. ಆ ದಿವಸದ ವಾಶಿ ಹೇಗುಂಟು, ಆ ದಿವಸ ಏನಾಗ್ತದೋ ಹಾಗೆ ಮಾಡ್ತಾರೆ ಅವರು. ಇವತ್ತು ಹೇಳಿಕೊಟ್ಟು ನಾಳೆ ಮಾಡ್ತಾರೆ ಅಂತ ಇಲ್ಲ, ನಾಳೆದ್ದು ನಾಡ್ದು ಮಾಡ್ತಾರೆ ಅಂತಿಲ್ಲ. ಅಂದರೆ ಅವರ ಚಿತ್ತ ಬದಲಾಗ್ತಾ ಇರ್ತದೆ. ಅಂಥ ಮಕ್ಕಳನ್ನು ಕೂಡ ಸಿದ್ಧ ಮಾಡಿ ಯಕ್ಷಗಾನಕ್ಕೆ ನೀಡಿ ಅವರಿಂದ ಕಾರ್ಯಕ್ರಮ ಕೊಡಿಸುವಂಥ ಕಠಿಣ ಸವಾಲಿನ ಕೆಲಸ ಮಾಡಿದ್ದೇನೆ ಎನ್ನುವ ಒಂದು ಸಂತೃಪ್ತಿ ಆ ಕ್ಷೇತ್ರಗಳಿಗೋಸ್ಕರವಾಗಿ ಇವತ್ತು ನಾನು ಶತಮಾನದ ಹೊಸ್ತಲ್ಲಿರುವಂಥ ಈ ಸಂಸ್ಥೆ ಗುರುತಿಸಿದೆ, ಗೌರವಿಸಿದೆ. ಇದಕ್ಕೆ ಕಾರಣೀಭೂತರಾದವರು ಎಲ್ರಿಗೂ ಕೂಡ, ಮತ್ತು ಈ ಸಂಘಕ್ಕೆ ನನ್ನ ಪರಿಚಯ ಮಾಡಿಕೊಟ್ಟದ್ದು ಕದ್ರಿ ನವನೀಶ್ ಶೆಟ್ಟರ ಒಂದು ಸಹಕಾರ. ಈ ಸಂಘದ ತುಂಬ ವರ್ಷ ಅರ್ಥ ಹೇಳಿದ್ದೇನೆ, ವಾರದ ಕೂಟಕ್ಕೆಲ್ಲ ಬಂದಿದ್ದೇನೆ, ಆಮೇಲೆ ಆಟಗಳಲ್ಲಿ ಭಾಗವಹಿಸಿದ್ದೇನೆ. ಇದೇ ರೀತಿ ನಮ್ಮ ತಂದೆಯವರು ಲಕ್ಷ್ಮಣಾಲಿ ಉರಾಯರು, ಕದ್ರಿ ಶಂಕರನಾಡಿಗರು ಮತ್ತು ಕದ್ರಿ ಕಂಬಳಗುತ್ತು ಬಾಲಕಶೆಟ್ಟರು, ಇವರು 3 ಜನ ತ್ರಿಮೂರ್ತಿಗಳಿದ್ದಾಗ ಯಕ್ಷರಂಗದಲ್ಲಿ. ಎಲ್ಲಿದ್ದರೂ ಕೂಡ ಜೊತೆಯಾಗಿ ಕದ್ರಿ ಸಂಘ ಸ್ಥಾಪನೆ ಮಾಡಿದ್ದಿರಬಹುದು. ಅಲ್ಲಲ್ಲಿ ಕೂಟ ಕೊಡುವಾಗಲೂ ಅವರೊಟ್ಟಿಗೆ ಇದ್ದರು. ನಾನು ಮತ್ತು ನವನೀತರು ಅವರ 2ನೇ ಪೀಳಿಗೆಯಾಗಿ ನಾವು ಕೂಡ ಜೊತೆ ಸೇರಿಕೊಂಡು ಅರ್ಥ ಹೇಳ್ಕೊಂಡು ಬೆಳೆದವರು. ಹೀಗಾಗಿ ಯಕ್ಷಗಾನದ ಒಂದು ಪೂರ್ವಭಾವಿ ವ್ಯವಸ್ಥೆ. ಇವತ್ತು ನಾವು 8 ಭಾಷೆಗಳಲ್ಲಿ ಯಕ್ಷಗಾನ ನೀಡಲಿಕ್ಕೆ ಅಥವಾ ಹಿಂದಿಯಲ್ಲೇ ಆಗಲಿ ಸಂಸ್ಕೃತಲ್ಲೇ ಆಗಿ ಮುಂದೆ ಬೆಳೀಲಿಕ್ಕೆ ನಮ್ಮ ತಂದೆಯವರು ಆ ಕಾಲದ ರಾಷ್ಟ್ರಭಾಷಾ ವಿದ್ವಾನ್ RBV ಎನ್ನುವ ಹಿಂದಿ ಪದವಿಯನ್ನು ಪಡೆದಿದ್ದರು. ಅದು ಎಲ್ಲ ಕಾರಣ ಆಗಿರ್ತದೆ ಅಂತ ತಿಳ್ಕೊಳ್ಳುತ್ತೇನೆ. ರವಿ ಅಲೆವೂರಾಯರ್ ನಂಚಿನ ಹಿರಿಯ ಕಲಾವಿದರನ್ನು ಮಾನಾದಿಗೆ ಮಲ್ಪನಲ್ಲಿಸಿದು ಪಾಲ್ಪಡೆಯರೆ ಪೆರ್ಮೆ ಹಾಕೊಂಡು ವಾಗೀಶ್ವರಿ ಯಕ್ಷಗಾನ ಸಂಘದ 100ನೇ ವರ್ಷದ ಕಾರ್ಯಕ್ರಮ ಪೂರ್ಲುಡೆ ನಡಪಡಪಂಡದು. ಕಾರ್ಯಕ್ರಮದ ಪ್ರಾಯೋಜಕರಾದ ಮಲ್ಲವಿನರಾದ ಪಾಲ್ಪಡೆಯಿನ ಆಕ್ಷನ್ ಸ್ಪ್ರಿಂಗ್ಸ್ ದ ನಿರ್ದೇಶಕರು ಮಹೇಶ್ ಪಾಂಡೆ ಎಡಬೈಕರು. ಇಂಥ ಒಂದು ಒಳ್ಳೆ ಫಂಕ್ಷನ್ ಮಾಡೋದೇ ಬಹಳ ದೊಡ್ಡ ವಿಷಯ. ಒಂದು ವಾರ ಪ್ರತಿ ವಾರ ಸನ್ಮಾನಿಸುವುದು, ಈ ಥರ ಒಂದು ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗುವುದು ಬಹಳ ಒಂದು ಕಷ್ಟದ ಕೆಲಸ. ಇಂಥ ಕೆಲಸ ಮಾಡುವವರನ್ನು ನಾನು ತುಂಬ ಅಭಿನಂದಿಸ್ತೇನೆ. ತುಂಬ ಒಂದು ಸಂತೋಷದ ವಿಚಾರ. ಹಾಗೆ ನಂದೊಂದು ನಸೀಬು ಹೇಳ್ಬೋದು, ನಾನು ಈ ಟೈಮಲ್ಲಿ ಇವರನ್ನು ಸನ್ಮಾನಿಸೋ ನನಗೆ ಭಾಗ್ಯ ಸಿಕ್ಕಿತು, ಇಂಥ ಒಳ್ಳೆ ಕಲಾವಿದರನ್ನು. ಅದೊಂದು ನಂದು ಭಾಗ್ಯ. ತುಂಬ ಸಂತೋಷ ಇದೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು. ಮತ್ತೊಂದು ನಾನು ಹೇಳ್ತೇನೆ, ಯಕ್ಷಗಾನ ನಡಿಬೇಕಾದ್ರೆ ಪ್ರೇಕ್ಷಕರು ಅಂಥವ್ರು ಬೇಕು. ಅದರಲ್ಲಿ ನಾವು ಒಳ್ಳೆ ಪ್ರೇಕ್ಷಕರು ನೋಡಿ CS ಭಂಡಾರಿ. ನಮ್ಮ ಟೈಮಲ್ಲಿ ನಾವು ಫಿಲ್ಮ್ ಅಲ್ಲಿ ಹೇಳುವಾಗ ಇವರು ಮೈದಾನ ಚಾರಲ್ಲಿ ಕುತ್ಕೊಂಡು ಆಟ ನೋಡ್ತಿದ್ರು, ಮತ್ತೆ ಬಂದು ಟೌನ್ ಹಾಲ್ ಬಂದು ಆಟ ನೋಡಿಸೋರು ರಾತ್ರಿ ಇಡೀ. ಅಂಥ ಪ್ರೇಕ್ಷಕರು ಇದ್ದದ್ರಿಂದ ಬಯಲಾಟ ಇದು ಯಕ್ಷಗಾನ ನಡೀತಾ ಉಂಟು. ಅಂಥ ಪ್ರೇಕ್ಷಕರಿಗೋಸ್ಕರ ಸಹ ನಾನೊಂದು ತುಂಬ ಚಪ್ಪಾಳೆ ತೊಟ್ಟಿ ಅಭಿನಂದಿಸ್ತೇನೆ. ನನಗೆ ಒಂದು ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರನ್ನು ತುಂಬ ಧನ್ಯವಾದ ಹೇಳ್ತೇನೆ. ಲೇಸ್ತ ಗುರ್ಕಾರ್ಮಣಿ ವಹಿಸೊಂಡಿನ ಕುಡ್ಲ ಶ್ರೀಕೃಷ್ಣ ಯಕ್ಷಸಭಾದ ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ರಾವ್ ಪೇಚಾವರ 11ನೇ ವಾರದ ಸರಣಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದು ಶತಮಾನೋತ್ಸವವನ್ನು ಆಚರಿಸುವ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘಕ್ಕೆ ಅಭಿನಂದನದ ಪಾತ್ರ ಪಂಡಿರು. ಸಹಕಾರ ಕೊಡ್ತೇವೆ ಅಂತ ನನಗೊಂದು ಆಶ್ವಾಸನೆ ಕೊಟ್ಟು, ಒಂದು ಧೈರ್ಯ ಕೊಟ್ಟು. ಯಾಕೆಂದರೆ ಬೇರೆ 12 ತಾಳಮದ್ದಲೆ, 12 ಹರಿಕತೆ, 12 ಇದನ್ನೆಲ್ಲ ಮಾಡಿ ಆಗಿತ್ತು ನಾನು. ಆಗ ಮಧ್ಯಂತರದಲ್ಲಿ ತುಂಬಿಸಲಿಕ್ಕೆ ಅವರು ಈ ಸಂಸ್ಥೆ ಇದು ಕೂಡ ಒಂದು ತುಂಬ ವರ್ಷ ಪ್ರಾಯ ಆದಂಥ ಸಂಸ್ಥೆ. ಆಗ ಕುಲಾಲರು ಸಹ ಇಲ್ಲದಿದ್ದರು. ಎಲ್ಲ ಒಟ್ಟಿಗೆ ಬಂದು ಆ ಕಾರ್ಯಕ್ರಮವನ್ನು ಅಲ್ಲಿ ಎಲ್ಲ ಸಂಸ್ಥೆಗಳಿಗೆ ನಾವು ಒಂದು ಬೆಳ್ಳಿಯ ಪದಕ ಎಲ್ಲ ಕೊಟ್ಟು ಗೌರವಿಸಿ 1 ವರ್ಷ ಆಚರಣೆ ಮಾಡಿದ್ದೆವು. ಹಾಗಾಗಿ ನನಗೇನಾದಂಥ 5ನೇ ಸೋಮವಾರ ಬಂದಾಗ ನಾನು ಪರದಾಟ ಇಲ್ಲ. ನನಗೆ ಶ್ರೀನಾಥ್ ಪ್ರಭುಗಳ ಅಪ್ಪ ಪ್ರಭುಗಳು ತುಂಬ ಸಹಕಾರ ಕೊಡ್ತಾಯಿದ್ರು. ಇಲ್ಲಿ ಬರ್ತಾ ಇದೆ, ನೋಡ್ತಾ ಇದೆ, ಕೇಳ್ತಾ ಇದೆ. 100ನೇ ವರ್ಷ ಆಚರಿಸ್ತಿರುವಾಗ ಭಾಳ ಸಂಸ್ಥೆ ಆಯಿತು. ಇವತ್ತು ನನಗೆ ಮತ್ತೂ ಆನಂದ ಆಯಿತು. ಯಾಕಂದರೆ ಇವತ್ತಿನ ಸಂಸ್ಮರಣಗಾರರು ಲಕ್ಷ್ಮೀನಾರಾಯಣ ಅಲೆವರಾಯರು. ಅವರು ನಾವು ಬಾಲ್ಯದವರು, ಅವರು ಕದ್ರಿ, ಅವರು ವರ್ಕಾಡಿಯವರೆಲ್ಲ ಇರ್ಬೋದು, ಎಲ್ಲ ಹೇಳಿದ್ದಾರೆ. ಅವರು ನಮ್ಮ ಕದ್ರಿ ದೇವಸ್ಥಾನದ ಸತ್ಯನಾರಾಯಣ ಕಥೆ ಪೂಜೆ ಮಾಡುವಂಥ ಪೌರೋಹಿತ್ಯರು, ಶಂಕರನಾಡಿಗಳ ಬಹಳ ಸ್ನೇಹಿಗಳು, ಅವರ ಭಾವಂದಿರು ಬಂದು ಯಾವಾಗಲೂ ಪೌರೋಹಿತ್ಯ ಮಾಡ್ತಾಯಿದ್ರು. ಶಂಕರನಾಡಿಗಳು ಯಕ್ಷಗಾನದ ಒಂದು ದೊಡ್ಡ ನಿಧಿ ಇದ್ದ ಹಾಗೆ. ಮಲ್ಲಿಕಾ ಕಲಾವನ್ನು ಆರಂಭ ಮಾಡುವಾಗ ಅದಕ್ಕೊಂದು ಸಂಸ್ಥೆಗೆ ಕೆಲವು ಪರಿಪಾಠ ಮಾಡಿಕೊಂಡಿದ್ರು. ಸುರುವಿನ ಕೊಡಿ ದಿವಸ ರಾತ್ರಿ ಪೂರ್ಣ ಯಕ್ಷಗಾನ ಬೇಕು, ಅದು ವರ್ಕಾಡಿ ಮೇಳದವರು. ಈಗ ಒಂದು 2 ವರ್ಷ ಮಾತ್ರ ಮಾಡಿಲ್ಲ ಅಷ್ಟೇ ಹೊರತು, ಇಲ್ಲದ 50ನೇ ವರ್ಷ ಬಾರಿ ಗೋಜಿ ಮಾಡಬೇಕು ಅಂತ ರವಿ ಎಲ್ಲ ವರ್ಷ ನಾವು ಹೇಳಿದ್ದೆವು. ಆದರೆ ಅದು ಮಾಡಲಿಕ್ಕೆ ಆಗಿಲ್ಲ. ಮುಂದಿನ ವರ್ಷದಲ್ಲಿ ಅದನ್ನು ಮಾಡಲಿಕ್ಕಿದ್ದೇವೆ. ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಯಕ್ಷಗಾನ ಮಂಡಳಿದ ಹರಿಶ್ಚಂದ್ರ ನಾಯ್ಕ ಮಾಡೋರು ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು CS ಭಂಡಾರಿ, ಸಂಘದ ಅಧ್ಯಕ್ಷರು ಶ್ರೀನಾಥ್ ಎನ್ ಪ್ರಭು ಕದ್ರಿ, ಕಾರ್ಯಾಧ್ಯಕ್ಷರು ನಾಗೇಶ್ ಪ್ರಭು,
ಉಪಾಧ್ಯಕ್ಷರು ಶೋಭಾ ಐತಾಳ್, ಶಿವಾನಂದ ಪೇರ್ಲಗುರಿ, ಸಂಚಾಲಕರು ಬಿಟಿ ಕುಲಾಲ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು. ಶ್ರೀ ವಾಗೀಶ್ವರಿ ಯಕ್ಷಗಾನ ಸಂಘದ ಬೊಕ್ಕ ಶತಮಾನೋತ್ಸವ ಸಮಿತಿ ಕೋಶಾಧಿಕಾರಿ ಶಿವಪ್ರಸಾದ್ ಪ್ರಭು ಸಭೆ ನಿಂತ್ಕೊಂಡು ಸಭೆ ಸ್ಥಾರಿಗೆ ಮಲ್ತೇರು.